ವಾದಿರಾಜ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾಶ್ರೀ. ಅದೊಂದು ಸುಂದರ ಪ್ರಕೃತಿಯ ತಾಣ. ಅಲ್ಲಿ ಸದಾ ಹರಿದಾಡುತ್ತೆ ಭಕ್ತಿ ಆರಾಧನೆಯ ತಂಗಾಳಿಯ ಗಾನ. ಇದೀಗ ಅಲ್ಲಿ ಶ್ರೀರಮ ತ್ರಿವಿಕ್ರಮ ದೇವರ ಮಹಾರಥೋತ್ಸವ ಮತ್ತು ಶ್ರೀಭಾವಿ ಸಮೀರ ಶ್ರೀ ಮಧ್ವಾದಿರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಮತ್ತಿತರೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದೆ. ಎಲ್ಲಾ ಚಟುವಟಿಕೆಗಳ ಸುಕ್ಷೇತ್ರವೇ ಸೋದೆ. ಈ ಕ್ಷೇತ್ರದ ಸಾರಥ್ಯವನ್ನ ವಹಿಸಿಕೊಂಡು ಭಕ್ತ ಜನರ ಪ್ರೀತಿಗೆ ಪಾತ್ರರಾದವರು ಪೂಜ್ಯ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಗಳು. ಶ್ರೀ ಕ್ಷೇತ್ರ ಸೋದಿಯಲ್ಲಿ ಭಕ್ತರ ಸಡಗರ ಸಂಭ್ರಮಕ್ಕೆ ಪಾರವೇ ಇಲ್ಲದ ಸುಮಧುರ ಸಮಯದ ದಿನವದು. ಎಲ್ಲೆಲ್ಲೂ ವಾದಿರಾಜರ ಸಂಸ್ಮರಣೆ, ಭೂತರಾಜರ ಅನುಗ್ರಹದ ಆರಾಧನೆ, ಶ್ರೀ ತ್ರಿವಿಕ್ರಮ ದೇವರ ಚಂದವಾದ ಸಂಭ್ರಮ ಮನೆ ಮಾಡಿದ ಕ್ಷಣಗಳವು. ಈ ಪುಳಕಿತ ಉತ್ಸವದಲ್ಲಿ ಒಂದಷ್ಟು ಸಮಯ ಭಕ್ತಿಯಾನ ಮಾಡಿ ಬರೋಣ ಬನ್ನಿ. ಶ್ರೀ ಕ್ಷೇತ್ರ ಸೋದಿ ಎನ್ನುತ್ತಿದ್ದ ಹಾಗೆ ನಮ್ಮೆಲ್ಲರ ಮನಸ್ಸಿನಂಗಳದಲ್ಲಿ ಪ್ರಥಮವಾಗಿ ನೆನಪಾಗುವುದೇ ಶ್ರೀ ಭೂತರಾಜರು. ಶ್ರೀ ಭೂತರಾಜರು ಈ ಕ್ಷೇತ್ರದ ಕ್ಷೇತ್ರಾಧಿ ದೇವತೆಯಾಗಿದ್ದಾರೆ. ವಾದಿರಾಜರ ಬಂಟರಾಗಿ ಅವರ ಸೇವೆಯನ್ನ ಮಾಡುತ್ತಿದ್ರು. ಈ ಸೋದೆ ಕ್ಷೇತ್ರದ ಕೀರ್ತಿಗಾಗಿ ಭೂತರಾಜರು ಬಹಳ ವಿಶೇಷವಾದ ಸೇವೆಯನ್ನ ಸಲ್ಲಿಸಿದ್ದಾರೆ. ಶ್ರೀ ರಮಾತ್ರಿ ವಿಕ್ರಮ ದೇವರ ಉತ್ಸವದ ಅಂಗವಾಗಿ ದೇವರ ಉತ್ಸವದ ಹಿಂದಿನ ದಿನ ಭೂತರಾಜರಿಗೆ ವಿಶೇಷವಾಗಿ ಪೂಜೆ ನೆರವೇರುತ್ತೆ. ಉತ್ಸವ ಕಾರ್ಯದ ನಿಮಿತ್ತವಲ್ಲದೆ ಪ್ರತಿನಿತ್ಯವೂ ಕೂಡ ರಾತ್ರಿ ವಿಶೇಷವಾದ ಪೂಜೆ ಸಲ್ಲಿಸಲಾಗುತ್ತೆ. ಮತ್ತೊಂದು ವಿಶೇಷವೆಂದರೆ ಭಕ್ತರ ಯಾವುದೇ ಅಭಿಷ್ಠೆಯನ್ನ ಭೂತರಾಜರ ಮುಂದಿಟ್ಟು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದ್ರೆ ಅವರ ಇಷ್ಟಾರ್ಥ ಸಿದ್ಧಿಗಳು ಈಡೇರಿಕೆಯಾಗುತ್ತದೆ ಎನ್ನುವುದು ಇಲ್ಲಿನ ಒಂದು ಐತಿಹ್ಯ ಹಾಗೂ ನಂಬಿಕೆಯಾಗಿದೆ. ಶರಣು ಶರಣು ಶರಣಯ್ಯ ಶರಣು. ವಾದಿರಾಜರ ಸನ್ನಿಧಾನದಲ್ಲಿ ಭಕ್ತರು ತಮ್ಮ ಹಲವಾರು ಅಭಿಷ್ಟೆ ಇಷ್ಟಾರ್ಥಗಳನ್ನ ಬೇಡಿಕೆಯನ್ನಾಗಿಟ್ಟುಕೊಂಡು ಭಕ್ತಿಯಿಂದ ಶ್ರೀ ಕ್ಷೇತ್ರಕ್ಕೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಪುತ್ರ ಸಂತಾನ, ಕಷ್ಟ ಕಾರ್ಪಣ್ಯಗಳ ನಿವಾರಣೆ, ಮನೆಯ ಏಳಿಗೆ, ವಿದ್ಯಾಸಂಪತ್ತು, ವಿವಾಹ ಸಂಬಂಧ, ಉದ್ಯೋಗ ಶ್ರೇಯೋವೃದ್ಧಿಗಾಗಿ ಶಾಂತಿ ನೆಮ್ಮದಿಯ ಬದುಕನ್ನು ಅರಸಿ ಶ್ರೀ ವಾದಿರಾಜರ ಸನ್ನಿಧಾನಕ್ಕೆ ಸಾವಿರಾರು ಭಕ್ತರು ಸದಾಕಾಲ ಬಂದು ಹೋಗ್ತಾ ಇರ್ತಾರೆ. ಶ್ರೀ ವಾದಿರಾಜರ ವಿಶೇಷವಾದ ಅನುಗ್ರಹ ಇಂದಿಗೂ ಕೂಡ ಭಕ್ತ ಜನರ ಮೇಲಿರೋದನ್ನ ನಾವು ಕಾಣಬಹುದು. ಹೀಗೆ ಭಕ್ತರ ಸರ್ವ ಇಷ್ಟಾರ್ಥ ಸಿದ್ಧಿಗಾಗಿ ವಾದಿರಾಜರು ಭಕ್ತರ ಮನೆ ಮನಗಳಲ್ಲಿ ಇಂದಿಗೂ ಕೂಡ ನೆಲೆ ನಿಂತಿದ್ದಾರೆ. ವಾದಿರಾಜನೆ ನಿನ್ನ ಪಾದಕ್ಕೆ ರಗಿನ ಮೋದದಿಂಬೇಡುವೆ ಮಾಧವನ ತೋರ. ವಾದಿರಾಜನೆ ನಿನ್ನ ಪಾದಕ್ಕೆ ರಗಿನ ಮೋದದಿಂಬೇಡುವೆ ಮಾಧವನ ತೋರ. ವಾದಿರಾಜ
ಸಕಲ ವೇದ ಪುರಾಣ ಶಾಸ್ತ್ರಗಳೆಲ್ಲ ಪ್ರಕಟಿಸಿದೆ ಕನ್ನಡದಿ ಪ್ರೇಮದಿಂದ. ಸಕಲ ವೇದ ಪುರಾಣ ಶಾಸ್ತ್ರಗಳೆಲ್ಲ ಪ್ರಕಟಿಸಿದೆ ಕನ್ನಡದಿ ಪ್ರೇಮದಿಂದ. ನಿಖಿಳ ಜನರು ತಾವಾನಕದುಂದು ಭಿಸುತನ ಭಕುತಿಯ ಪಡೆದು ಮೇಣ್ಮುಕುತಿಯೈದನೆ ಎಂದು ವಾದಿರಾಜನೆ ನಿನ್ನ ಪಾದಕ್ಕೆರಗಿನ ಮೋದದಿಂಬೇಡುವೆ ಮಾಧವನ ತೋರೋ. ವಾದಿರಾಜನೆ ನಿನ್ನ ಪಾದಕ್ಕೆರಗಿನ ಮೋದದಿಂಬೇಡುವೆ ಮಾಧವನ ತೋರೋ. ಗಣನೆ ಇಲ್ಲದೆ ಕೀರ್ತನೆ ಸುಳಾದಿಗಳನ್ನು ಮನವೊಲಿದು ಮಾಡಿದ್ದು ಜನರು ಪಠಿಸಿ. ಗಣನೆ ಇಲ್ಲದೆ ಕೀರ್ತನೆ ಸುಳಾದಿಗಳನ್ನು ಮನವೊಲಿದು ಮಾಡಿದ್ದು ಜನರು ಪಠಿಸಿ. ವನಜನಭನ ಕರುಣವನ್ನು ಪಡೆದು ತಾವನುಭವಿಸಲಾನಂದ ಎನ್ನುತ್ತಲೇ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಹಯಗ್ರೀವ ದೇವರ ಸಂಪೂರ್ಣ ಅನುಗ್ರಹವನ್ನು ಪಡೆದು ಭೂಮಿಗಿಳಿದಂತಹ ಒಬ್ಬ ಶ್ರೇಷ್ಠ ದೇವತೆ, ಮುಖ್ಯಪ್ರಾಣನಿಗೆ ಸಮಾನನಾದಂತಹ ದೇವತೆ. ಸನ್ಯಾಸ ದೀಕ್ಷೆಯಲ್ಲಿದ್ದು ಸಕಲ ಸಜ್ಜನರಿಗೆ ಅನುಗ್ರಹವನ್ನು ಮಾಡಿದಂತಹ ಶ್ರೇಷ್ಠ ವ್ಯಕ್ತಿಗಳು ವಾದಿರಾಜ ಗುರು ಸಾರ್ವಭೌಮರು. 120 ವರ್ಷಗಳ ತನಕ ಭೂಮಿಯಲ್ಲಿ ಇದ್ದವರು. ಕ್ರಿಸ್ತ ಶಕೆ 1481ರಿಂದ 1601ನೇ ಇಸ್ವಿಯ ತನಕ ಭೂಮಿಯಲ್ಲಿ ಇದ್ದಂತಹ ವ್ಯಕ್ತಿಗಳು ಶ್ರೀ ವಾದಿರಾಜರು. 112 ವರ್ಷಗಳ ದೀರ್ಘ ಸನ್ಯಾಸ ಜೀವನವನ್ನು ಮಾಡಿದಂತಹ ಏಕೈಕ ವ್ಯಕ್ತಿಗಳು ಶ್ರೀ ವಾದಿರಾಜರು. ಅವರು ಜ್ಞಾನ ಕಾರ್ಯವನ್ನು, ಸಕಲ ಸಜ್ಜನರ ಉದ್ಧಾರದ ಕಾರ್ಯವನ್ನು, ದುಃಖ ನಿವಾರಣೆಯ ಕಾರ್ಯವನ್ನು ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ರೋಗಿಗಳ ರೋಗವನ್ನು ಪರಿಹಾರ ಮಾಡಿದ್ದಾರೆ. ಅಜ್ಞಾನಿಗಳಿಗೆ ಜ್ಞಾನವನ್ನು ನೀಡಿದ್ದಾರೆ. ದುಃಖತಪ್ತರಾದವರಿಗೆ ಸಂತೋಷವನ್ನು ನೀಡಿದ್ದಾರೆ. ದರಿದ್ರರಾದವರಿಗೆ ಸಂಪತ್ತನ್ನು ನೀಡಿದ್ದಾರೆ. ಸೆಂಟ್ ಜೇವಿಯರ್ ಅಂತನ್ನುವ ಒಬ್ಬ ದೊಡ್ಡ ಕ್ರೈಸ್ತ ಧರ್ಮವನ್ನು ಪ್ರಚಾರಗೊಳಿಸುವಂತಹ ವ್ಯಕ್ತಿ ಲೋಕಪ್ರಸಿದ್ಧನಾಗಿದ್ದಾರೆ. ಅವರು ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿ ವಾದಿರಾಜರು ಎನ್ನುವ ವ್ಯಕ್ತಿಗಳಿಲ್ಲ ಅಂತಾಗಿದ್ದರೆ ಸಮಗ್ರವಾದ ದಕ್ಷಿಣ ಭಾರತವನ್ನು ನಾನು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸ್ತಾ ಇದ್ದೆ. ಅವರಿಂದಾಗಿ ನನಗದು ದುಸ್ಸಾಧ್ಯವಾಯಿತು ಅಂತ. ಹೀಗೆ ಅಷ್ಟು ಪ್ರಭಾವಿಯಾಗಿದ್ದು ಅನೇಕ ಸಜ್ಜನರನ್ನು ರಕ್ಷಣೆ ಮಾಡಿದಂತಹ ಶ್ರೇಷ್ಠ ಧೀಮಂತ ಸಂತರು ಶ್ರೀ ವಾದಿರಾಜರು. ಅವರು ಶಾಲಿವಾಹನ ಶಕೆ 1522 ಶಾರ್ವರಿ ಸಂವತ್ಸರ ಕ್ರಿಸ್ತ ಶಕೆ 1601 ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತೃತೀಯ ದಿವಸದಂದು ವೃಂದಾವನವನ್ನು ತಾವೇ ನಿರ್ಮಾಣ ಮಾಡಿ ಅದರಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಇವರು ಸ್ವೇಚ್ಛಾಮರಣಿಗಳು. ಮರಣ ಇವರನ್ನು, ಮೃತ್ಯು ದೇವತೆ ಇವರನ್ನು ಕರೆದುಕೊಳ್ಳಲಿಕ್ಕೆ ಬಂದರೆ ತಡೆ ಹಿಡಿದಂತಹ ವ್ಯಕ್ತಿಗಳು. ದೇವತೆಗಳು ವಿಮಾನವನ್ನು ತೆಗೆದುಕೊಂಡು ನಮ್ಮ ಲೋಕಕ್ಕೆ ಬನ್ನಿ ಅಂತ ಕರೆದರೆ ನೀವು 3 ದಿವಸ ನಿಂತುಕೊಳ್ಳಿ, ನಂತರದಲ್ಲಿ ನಾನು ಬರ್ತೇನೆ ಅಂತ ಹೇಳಿದಂತಹ ಲೋಕ ವಿಲಕ್ಷಣ ವ್ಯಕ್ತಿಗಳು ಶ್ರೀ ವಾದಿರಾಜರು. ಅವರು ವೃಂದಾವನದಲ್ಲಿ ಇಂದಿಗೂ ಸನ್ನಿಹಿತರಾಗಿ ಬಂದಂತಹ ಸಕಲ ಸಜ್ಜನರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ವಾದಿರಾಜರ ಆರಾಧನೆ ಅವತ್ತಿನಿಂದ 1601ನೇ ಇಸ್ವಿಯಿಂದ ಇಂದಿನ ತನಕ ಅವರ ಪರಂಪರೆಯಲ್ಲಿ ಬಂದಂತಹ ಪೀಠಾಧಿಪತಿಗಳು ಅವಿಚ್ಛಿನ್ನವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಪರಂಪರೆಯಲ್ಲಿ ಬಂದ ಯತಿಗಳು ವಿಶೇಷವಾದ ಕಾರ್ಯಕ್ರಮವನ್ನು ಆರಾಧನೆಯ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತವೃಂದ ದೇಶದ ವಿವಿಧ ಭಾಗಗಳಿಂದ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದೆ.
ವಾದಿರಾಜನೆ ನಿನ್ನ ಪಾದಕ್ಕೆ ರಗಿನ ಮೋದದಿ ಬೇಡುವೆ ಮಾಧವನ ತೋರೋ ಶ್ರೀ ಕ್ಷೇತ್ರದಲ್ಲಿರುವ ಧವಳಗಂಗೆ ಎಂಬ ವಿಶೇಷವಾದ ಸರೋವರ ಇಲ್ಲಿನ ಚರಿತ್ರೆಗೆ ಮತ್ತಷ್ಟು ಪುಷ್ಟಿಯನ್ನು ಕೊಡುತ್ತೆ. ಮಾಧವನ ತೋರೋ ನಿನ್ನೆಯೇ ಧನ್ಯ ನಿನ್ನ ಪಾಡಲು ಮಾನ್ಯ ನಿನ್ನ ಕೊಂಡಾಡಲು ಪಾಪ ಶೂನ್ಯ. ನಿನ್ನ ನೆನೆಯೇ ಧನ್ಯ ನಿನ್ನ ಪಾಡಲು ಮಾನ್ಯ ನಿನ್ನ ಕೊಂಡಾಡಲು ಪಾಪ ಶೂನ್ಯ. ನಿನ್ನವನೆನ ವೇಣುಗೋಪಾಲ ವಿಠಲ ಮನ್ನಿಸಿ ಸದ್ಗತಿ ಪಾಲಿಪ ಮುದರಿ. ವಾದಿರಾಜನೆ ನಿನ್ನ ಪಾದಕ್ಕೆ ರಗಿನ ಮೋದದಿ ಬೇಡುವೆ ಮಾಧವನ ತೋರೋ. ವಾದಿರಾಜನೆ ನಿನ್ನ ಪಾದಕ್ಕೆ ರಗಿನ ಮೋದದಿ ಬೇಡುವೆ ಮಾಧವನ ತೋರೋ. ಈ ಧವಳಗಂಗೆ ಸರೋವರವು ಅತ್ಯಂತ ಪ್ರಾಚೀನವಾದುದು. ಶ್ರೀ ವಾದಿರಾಜರ ಕಾಲಕ್ಕಿಂತಲೂ ಮೊದಲೇ ಈ ಧವಳಗಂಗೆ ಇಲ್ಲಿ ನೆಲೆಸಿದ್ದಾಳೆ. ಶ್ರೀ ವಾದಿರಾಜರು ಈ ಸರೋವರಕ್ಕೆ ಧವಳಗಂಗೆ ಎಂದು ಹೆಸರನ್ನ ನೀಡಿದ್ದಾರೆ. ಗಂಗೆಯ ನಿತ್ಯ ಸನ್ನಿಧಾನ ಈ ಸರೋವರದಲ್ಲಿದೆ. ನಿನ್ನ ಕರುಣವನ್ನು ವರ್ಣಿಪ ಕವಿಯಾರು ಅನ್ನದಾನಿ ಕುಕ್ಕೆಯ ಷಣ್ಮುಖನೇ. ನಿನ್ನ ಕರುಣವನ್ನು ವಾದಿರಾಜ ವೈಭವ ವಿಶೇಷ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಬ್ರೇಕ್ ನಂತರ ವಾದಿರಾಜ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೀ ಕ್ಷೇತ್ರ ಸೋದಿಯ ಭಕ್ತಿಯ ಉತ್ಸವದಲ್ಲಿ ವಿವಿಧ ಧಾರ್ಮಿಕ ಚಟುವಟಿಕೆಗಳು ಅತ್ಯಂತ ಸಂಭ್ರಮದಿಂದ ಮೂಡಿಬಂದವು. ಶ್ರೀ ಕ್ಷೇತ್ರದ ಈ ಕಾರ್ಯಕ್ರಮಗಳಲ್ಲಿ ಭಕ್ತರ ಭಾಗವಹಿಸುವಿಕೆಯು ಅತ್ಯಂತ ಪ್ರಮುಖವಾಗಿತ್ತು. ಎಲ್ಲರೂ ಸೇರಿ ಸದ್ಗುರು ಶ್ರೀ ವಿಶ್ವವಲ್ಲಭ ತೀರ್ಥರ ಮಾರ್ಗದರ್ಶನದೊಂದಿಗೆ ಭಕ್ತಿ ಪರಾಕಾಷ್ಠೆಯಲ್ಲಿ ಮುಳುಗಿದ್ರು. ಬನ್ನಿ ಈ ವೈಭವದ ಮತ್ತಷ್ಟು ಕ್ಷಣಗಳನ್ನು ನೋಡಿ ಬರೋಣ. ಮಧ್ವಾಚಾರ್ಯರ ಸಾಮ್ರಾಜ್ಯದಲ್ಲಿ ಮಧ್ವಾಚಾರ್ಯರ ನಂತರದಲ್ಲಿ ಯುವರಾಜರಾಗಿ ಏಕಾಂತ ಸಾಮ್ರಾಜ್ಯದಲ್ಲಿ ನಿರಂತರವಾಗಿ ಮೆರೆದವರೆಂದರೆ ಅದು ಶ್ರೀವಾದಿರಾಜರು. ಭವಿಷ್ಯ ಮಾಧ್ವ ಯತಿಗಳಲ್ಲಿ 120 ವರ್ಷಗಳ ಕಾಲ ಸನ್ಯಾಸ ಜೀವನವನ್ನ ನಡೆಸಿದವರು ಶ್ರೀವಾದಿರಾಜರು. 120 ವರ್ಷಗಳ ಕಾಲ ಭಕ್ತರ ಶ್ರೇಯೋಭಿವೃದ್ಧಿಗಾಗಿ ಶ್ರೀ ಕ್ಷೇತ್ರದಲ್ಲಿ ಪುಷ್ಪ ಚೈತನ್ಯವಾಗಿದ್ರು. ತದನಂತರದಲ್ಲಿ ಶ್ರೀಗಳು ವೃಂದಾವನಸ್ಥ ಪ್ರವೇಶ ಮಾಡಿದ್ರು. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತೃತೀಯಾರ್ತಿಯ ದಿವಸ ತೃತೀಯಾರ್ತಿಯ ಪುಣ್ಯದ ದಿನ ವೃಂದಾವನ ಪ್ರವೇಶ ಮಾಡಿರುತ್ತಾರೆ. ಶ್ರೀ ವಾದಿರಾಜರ ವೃಂದಾವನ ಪ್ರವೇಶದ ಸನ್ನಿವೇಶವೂ ಕೂಡ ತುಂಬಾ ವಿಶಿಷ್ಟವಾಗಿತ್ತು. ಆ ದಿನಗಳಲ್ಲಿ ಶ್ರೀ ಕ್ಷೇತ್ರದ ಶ್ರೀ ತ್ರಿವಿಕ್ರಮ ದೇವರ ಉತ್ಸವ ನಡೆಯುತ್ತಿತ್ತು. ಉತ್ಸವದ ಸಂದರ್ಭದಲ್ಲಿ ದೇವರ ವಿಮಾನವು ಪೂಜ್ಯರ ವೃಂದಾವನ ಪ್ರವೇಶದ ಆಗಮನಕ್ಕೆ ಆಹ್ವಾನಿಸಿತಂತೆ.
ಆ ಸನ್ನಿವೇಶದಲ್ಲಿ ಉತ್ಸವದಲ್ಲಿ ತಲ್ಲೀನರಾಗಿದ್ದ ಶ್ರೀ ವಾದಿರಾಜರು ದೇವರ ವಿಮಾನಕ್ಕೆ ತಡೆ ನೀಡಿ ಉತ್ಸವವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ನಂತರದಲ್ಲಿ ವೃಂದಾವನ ಪ್ರವೇಶ ಮಾಡಲು ಇಚ್ಛಿಸುತ್ತಾರೆ. ಶ್ರೀ ವಾದಿರಾಜರ ಈ ಮನವಿಯಿಂದ ದೇವರ ವಿಮಾನವನ್ನ ದೇವಸ್ಥಾನದ ಪಕ್ಕದಲ್ಲಿರುವ ಅಶ್ವತ್ಥ ಕಟ್ಟಿಯಲ್ಲಿ ತಂಗಿ ನಿಲ್ಲಿಸುತ್ತಾರೆ. ತ್ರಿವಿಕ್ರಮ ದೇವರ ಉತ್ಸವವೆಲ್ಲ ಮುಗಿದ ಮೇಲೆ ಸಜೀವ ಶರೀರದಿಂದ ವೃಂದಾವನ ಪ್ರವೇಶದ ವಿಮಾನದಲ್ಲಿ ತಮ್ಮ ಯಾನವನ್ನ ಕೈಗೊಳ್ಳುತ್ತಾರೆಂದು ಕ್ಷೇತ್ರದ ನಂಬಿಕೆ ಮತ್ತು ಇತಿಹಾಸವಾಗಿದೆ. ಮೊದಲಾದ ತನುಜರ ಮರ್ಜಿಸಿ ದಾರುಣಿ ದೇವಿ ಜರ ಟುಳಿಯಟುಬೆ ತಾರಕ ಮೊದಲಾದ ತನುಜರ ಮರ್ಜಿಸಿ ದಾರುಣಿ ದೇವಿ ಜರ ಟುಳಿಯಟುಬೆ ಶ್ರೀ ಕ್ಷೇತ್ರದ ಭಕ್ತರ ಅನುಗ್ರಹಕ್ಕಾಗಿ ತಮ್ಮ ಸುವರ್ಣ ಪಾದುಕೆಗಳನ್ನ ಕ್ಷೇತ್ರದಲ್ಲಿರಿಸಿ ದೇವಲೋಕದ ಇಂದ್ರಾದಿ ದೇವತೆಗಳನ್ನ ಪೂಜಿಸುವ ಸಂಕೇತವಾಗಿ ಗುರು ವಾದಿರಾಜರ ಬಂಗಾರದ ಪಾದುಕೆಗಳನ್ನ ಇಂದಿಗೂ ಶ್ರೀ ಕ್ಷೇತ್ರದ ಭಕ್ತರು ಪೂಜಿಸುತ್ತಾರೆ. ಶರಣು ಶರಣು ಶರಣಯ್ಯ ಶರಣು. ಶ್ರೀ ಕ್ಷೇತ್ರ ಇರುವ ಈ ಸೋದೆ ಪ್ರದೇಶದಲ್ಲಿ ಇತಿಹಾಸ ಕಾಲದಲ್ಲಿ ಅರಸಪ್ಪ ನಾಯಕ ಎಂಬ ರಾಜರು ಆಳ್ವಿಕೆಯನ್ನ ನಡೆಸಿದರಂತೆ. ಪೂಜ್ಯ ಶ್ರೀ ವಾದಿರಾಜರಿಗೆ ಈ ಅರಸಪ್ಪ ನಾಯಕ ರಾಜ ತನ್ನ ಭಕ್ತಿ ಅಭಿಮಾನಿಗಳಿಂದ ಗೌರವಾರ್ಥವಾಗಿ ಬಂಗಾರದ ಚಾಮರ, ಮುತ್ತಿನ ಛತ್ರ, ಮುತ್ತಿನ ಕಿರೀಟ ಹಾಗೂ ಮುತ್ತಿನ ಗದ್ದುಗೆ ನೀಡಿ ಆರಾಧನಾ ಮನೋಭಾವದಿಂದ ಪ್ರೀತಿ ಗೌರವಾಧಾರಗಳಿಂದ ಗುರುವಾದಿರಾಜರನ್ನ ಗೌರವಿಸಿದ್ದರಂತೆ. ಗುರುವಾದಿರಾಜಗೆ ಶರಣು ಸುರಗಣ ಮಾನ್ಯಗೆ ಶರಣು ಶರಣರ ಕೊರವ ಕರುಣಿಗೆ ಶರಣು ಹರಿಗುಣಲೋಲಗೆ ಶರಣು ಶರಣು ಶರಣ. ಈ ಪ್ರತೀತಿ ನಂಬಿಕೆಗಳಿಗೆ ಅನುಗುಣವಾಗಿ ಅರಸಪ್ಪ ನಾಯಕರ ಈ ಮುತ್ತಿನ ಕಿರೀಟ ಮತ್ತು ಇನ್ನೆಲ್ಲ ಕೊಡುಗೆಗಳನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಮೆರವಣಿಗೆಯನ್ನ ಉತ್ಸವದಲ್ಲಿ ಮಾಡಲಾಗುತ್ತೆ.
ಉಡುಪಿ ಮಾಧ್ವ ಪರಂಪರೆಯಲ್ಲಿ ಅಷ್ಟಮಠ ಎನ್ನುವ ಪರಂಪರೆಯಲ್ಲಿ ಸೋದೆ ಮಠ ಅನ್ನೋದು ಬಹಳ ವಿಶಿಷ್ಟವಾದ್ದು. ಮಧ್ವಾಚಾರ ನಂತರ ವಾದಿರಾಜರು ಬಂದು ಅಷ್ಟಮಠದ ಇತಿಗಳಿಗೆ ಒಂದು ಪರಿಕ್ರಮ ಅಂದರೆ ಕ್ರಮವನ್ನು ಏರ್ಪಡಿಸಿದರು. ಆ ಕ್ರಮದಿಂದನೇ ಇವತ್ತೇನು ಅಷ್ಟಮಠದಲ್ಲಿ ನಡೀತಾ ಇದೆ ಅಂಥ ವೈಭವ ನಡೆದಿರದೆ ಸೋದೆ ಮಠದ ಭಾವಿ ಸಮೀರ ವಾದಿರಾಜರ ಗುರುಗಳಿಂದ. ಅಂಥ ಭಾವಿ ಸಮೀರ ವಾದಿರಾಜರು 400 ವರ್ಷಗಳ ಹಿಂದೆ ಇಲ್ಲಿ ವೃಂದಾವನಾಸ್ತದರು. ಸಜೀವ ವೃಂದಾವನ ಆದ ಮಾಧ್ವಯತಿಗಳ ಪ್ರಥಮ ಯತಿಗಳು ಎಂದರೆ ನಮ್ಮ ವಾದಿರಾಜರು. ಅಂಥ ವಾದಿರಾಜರು ಯತಿಗಳ ವೃಂದಾವನ ಆದ ಈ ಮಹತ್ವ ದಿವಸ ಆಗ ಇಲ್ಲಿ ಬಂದು ತಪೋವನ ಏನು ಏರ್ಪಡಿಸಿಕೊಂಡಿದ್ದರು, ಆಗ ಇದ್ದ ರಾಜ ಅಸಪ್ಪ ನಾಯಕ ಅಂತ ಕೊಟ್ಟಂಥ ಕಾಣಿಕೆ ಏನಿದೆ, ಮುತ್ತಿನ ಗದ್ದಿಗೆ, ಮುತ್ತಿನ ಕಿರೀಟ, ಛತ್ರ, ಚಾಮರ, ಇವತ್ತು ಅದು ಅಲ್ಲದೆ ಅವರೇ ಧರಿಸಿದಂಥ ಕಾವಿಶಾಟಿಯನ್ನು ಪ್ರದರ್ಶನವನ್ನು ಇವತ್ತು ಮಾತ್ರ ನೋಡುವಂಥ ಈ ಸುವರ್ಣಾವಕಾಶ ವಾದಿರಾಜರ ಆರಾಧನೆ ಎಂದು. ಈ ಸೋದಾ ಕ್ಷೇತ್ರದಲ್ಲಿ ಏನು ಅರಸಪ್ಪ ನಾಯಕ ಇದ್ದ, ಆವಾಗ ಅವನ ಹತ್ರ ಇದ್ದ ಒಬ್ಬ ಮಂತ್ರವಾದಿಯನ್ನು ಗೆದ್ದ ಒಂದು ಸಂಕೇತವಾಗಿ ಅವನು ಕೊಟ್ಟಂಥ ಬಸವನ ಗಂಟೆಯನ್ನು ಮಾಧ್ವ ಯತಿಗಳು ಉಪಯೋಗ ಮಾಡ್ತಿರೋದು ಬಹಳ ಅಪರೂಪ, ಎಲ್ಲೂ ಇಲ್ಲ. ಮಾಧ್ವ ಯತಿಗಳೆಲ್ಲರೂ ಬಸವನ ಗಂಟೆ ಅಲ್ಲ, ಹನುಮನ ಗಂಟೆಯನ್ನು ಉಪಯೋಗಿಸ್ತಾರೆ. ಆದರೆ ಸೋದಾ ಮಠದಲ್ಲಿ ಬಸವನ ಗಂಟೆಯನ್ನು ಉಪಯೋಗಿಸ್ತಾರೆ. ಯಾಕೆ ಅಂದರೆ ಆ ವಿಜಯದ ಸಂಕೇತವಾಗಿ ಅವನು ಪ್ರಾರ್ಥನೆ ಮಾಡಿಕೊಂಡ, ಇದನ್ನು ತೆಗೆದುಕೊಂಡು ನನ್ನನ್ನು ಅನುಗ್ರಹಿಸಿ ಅಂತ. ವಾದಿರಾಜರು ಆ ಗಂಟೆಯನ್ನು ತೆಗೆದುಕೊಂಡು ಇವತ್ತಿನವರೆಗೆ ಪರಂಪರೆಯಲ್ಲಿ ಪೂಜೆಯಲ್ಲಿ ಬಸವನ ಗಂಟೆಯನ್ನು ಉಪಯೋಗಿಸ್ತಿರೋದು ಈ ಮಠದ ವಿಶೇಷ. ಹಾಗೂ ವಾದಿರಾಜರ ಏನು ಕಾವಿಚಾಟಿ, ಆ ಅರಸಪ್ಪ ನಾಯಕ ಕೊಟ್ಟ ಮುತ್ತಿನ ಗದ್ದಿಗೆ, ಛತ್ರ, ಚಾಮರ, ಕಿರೀಟಗಳನ್ನು ನೋಡುವ ಈ ಭಾಗ್ಯ ನಮ್ಮೆಲ್ಲರದಾಗಿದೆ. ಅದು ಶ್ರೀ ವಿಶ್ವವಲ್ಲಭರ ನೇತೃತ್ವದಲ್ಲಿ ವೈಭವವಾಗಿ ಈ ಕ್ಷೇತ್ರದಲ್ಲಿ ನಡೀತಿರುವ ಈ ಆರಾಧನೆಯನ್ನು ದೂರದಿಂದ ವಿದೇಶಗಳಿಂದ ಎಲ್ಲ ಜನರು ಬಂದು ಪ್ರಾರ್ಥನೆ ಮಾಡಿ ವಾದಿರಾಜರಿಂದ ಅನುಗ್ರಹಿತರಾಗಿದ್ದಾರೆ. ಇದೆಲ್ಲ ನೋಡೋ ಭಾಗ್ಯ ನಮ್ಮದಾಗಿದೆ. ಶ್ರೀ ಅಧುನಾಥನ ಈಗ ವಿರಾಜಮಾನವಾಗಿರುವ ಶ್ರೀ ವಿಶ್ವಬಲ ತೀರ್ಥರ ಕೃಪೆಯಿಂದ ನಮಗೆ ಇದು ಭಾಗ್ಯವಾಗಿದೆ. ಎಲ್ಲರನ್ನು ಉಪಯೋಗಿಸಿಕೊಂಡು ಇದನ್ನು ಎಲ್ಲರೂ ಕೃತರಾಗಬೇಕೆಂದು ಸೋದಾಮಠ ಕ್ಷೇತ್ರದಲ್ಲಿ ನಾವು ಇದನ್ನು ಕೇಳಿಕೊಳ್ತಿದ್ದೇವೆ. ಪ್ರತಿ ವರ್ಷಕ್ಕೆ ಒಂದು ಬಾರಿ ಶ್ರೀ ವಾದಿರಾಜರ ಆರಾಧನಾ ಸಂದರ್ಭದಲ್ಲಿ ಮೆರವಣಿಗೆ ಮಾಡಿ ಪೂಜಿಸಲಾಗುವುದು. ವರ್ಷಕ್ಕೆ ಒಂದು ಬಾರಿ ಮಾತ್ರ ಅವರ ಕಿರೀಟ ಮತ್ತು ಗದ್ದುಗೆಯ ದರ್ಶನ ಭಾಗ್ಯವನ್ನ ಭಕ್ತಾದಿಗಳು ಪಡೆದುಕೊಳ್ಳಬಹುದು. ಸಾಯಂಕಾಲದ ಹೊತ್ತಿನಲ್ಲಿ ಬ್ರಹ್ಮರಥೋತ್ಸವದಲ್ಲಿ ಇವುಗಳನ್ನಿಟ್ಟು ಪೂಜಿಸಿ ಮೆರವಣಿಗೆ ಮಾಡಲಾಗುವುದು. ಈ ಕಾರ್ಯಕ್ರಮವು ಪ್ರತಿ ವರ್ಷ ಅದ್ದೂರಿಯಾಗಿ ನೆರವೇರುತ್ತೆ. ವಾದಿರಾಜ ಸ್ವಾಮಿಗಳು 120 ವರ್ಷ ಇದ್ದು ಅನೇಕ ಗ್ರಂಥಗಳು ಬರೆದಿದ್ದಾರೆ. ಅವರು ಕೇಳಿದ ಅಷ್ಟು ಕೊಡ್ತಾರೆ, ಆರೋಗ್ಯನೂ ಕೊಡ್ತಾರೆ, ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಕೊಡ್ತಾರೆ, ದೇಹ ಆರೋಗ್ಯನೂ ಕೊಡ್ತಾರೆ. ಅನೇಕ ನಮ್ಮ ತಮಿಳುನಾಟಿನಿಂದ ಬಂದಿದ್ದಾವೆ. ಒவ்வೊಂದು ವರ್ಷವೂ ಅವರ ಆರಾಧನೆ, ಮಹಾನುಭಾವನೋಡ ಆರಾಧನೆ ಬಂದು ಅವರು ಬೃಂದಾವನ ನಮಸ್ಕಾರ ಮಾಡಿ ನಮ್ಮ ಅನೇಕ ಆಶೀರ್ವಾದಗಳು ತಗೊತಾವೆ. ಈ ದಿನಲ್ಲಿ ಅವರೇ ಸಾಕ್ಷಾತ್ ಬಂದು ನೇರಡಿಯಾಗ ಬಂದು ಎಲ್ಲ ಭಕ್ತರುಗಳಿಗೂ ಆಶೀರ್ವಾದ ಮಾಡ್ತಾವೆ ಅಂತೇಳಿ ಐದೀಗ. ಅದರಿಂದ ಸಾವಿರಾರು ಸಣ್ಣ ಮಕ್ಕಳು ಮೆಡ್ರಾಸ್ನಿಂದ ಬಂದಿರ್ತಾರೆ, ಆಂಧ್ರದಿಂದ ಬಂದಿದ್ದಾರೆ, ಅದರ್ ಕಂಟ್ರಿ ನಾರ್ತ್ ಇಂಡಿಯಾಲಿಂದ, ಉತ್ತರ ಪ್ರದೇಶ, ಬಂಗಾಳದೇಶ, ಕೇರಳ, ಕರ್ನಾಟಕ ಈ ಬಾರಿ ಅನೇಕ ಭಕ್ತರುಗಳು ಬಂದು ಸೇವೆ ಮಾಡ್ತಾರೆ. ಭಗವಂತನೋட ಮಹಿಮೆ ಹೇಳೋಕ್ಕೆ ಮಾತೇ ಇಲ್ಲ, ಅಷ್ಟೊಂದು ಭಾಗ್ಯವಂತರು. ಎಲ್ಲರೂ ಅವರ ದರ್ಶನ ಮಾಡಿರಿ. ಎಲ್ಲರೂ ಬಂದು ಬೂದರಾಜರೋಡ ಪರ್ಮಿಷನ್ ತಗೊಂಡೇ ಆ ವಾದಿರಾಜರ ದರ್ಶನ ಮಾಡಬೇಕು. ಬೂದರಾಜರದೇ ಅವರಿಗೆ ಮೈಗಾಪಾಳರವರುಗಳು ಆ ಬೂದರಾಜರ ದರ್ಶನ ಮಾಡಿ ಆಮೇಲೆ ವಾದಿರಾಜರ ದರ್ಶನ ಮಾಡಬೇಕು. ಎಲ್ಲರೂ ಬನ್ನಿರಿ, ವಾದಿರಾಜರ ಆಶೀರ್ವಾದ ತಗೊಳ್ಳಿ.
ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು ವಾದಿರಾಜ ವೈಭವ ವಿಶೇಷ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ವಿರಾಮದ ನಂತರ ವಾದಿರಾಜ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೀ ಕ್ಷೇತ್ರ ಸೋದಿಯ ಭಕ್ತಿಯ ಉತ್ಸವದಲ್ಲಿ ವಿವಿಧ ಧಾರ್ಮಿಕ ಚಟುವಟಿಕೆಗಳು ಅತ್ಯಂತ ಸಂಭ್ರಮದಿಂದ ಮೂಡಿಬಂದವು. ಇನ್ನಷ್ಟು ಈ ಕಾರ್ಯಕ್ರಮದ ಸುಂದರ ದೃಶ್ಯಾವಳಿಗಳನ್ನು ನೋಡಿ ಬರೋಣ ಬನ್ನಿ. ವಾದಿರಾಜ ಸ್ವಾಮಿಗಳ ತಪೋಭೂಮಿಯೇ ಈ ಸೋದಾ ಕ್ಷೇತ್ರ. ವಾದಿರಾಜ ಸ್ವಾಮಿಗಳು ಎಲ್ಲ ಕಡೆ ಭೂಪ್ರದಕ್ಷಿಣೆಯನ್ನು ಮುಗಿಸಿ ಕೊನೆಯಲ್ಲಿ ಈ ಸೋದೆಯಲ್ಲಿ ನೆಲೆಯಾದಂಥದ್ದು. ಕಾರಣ ಇದು ಶಾಂತಭೂಮಿಯಿಂದ ಇಲ್ಲಿ ವಿಶೇಷವಾಗಿ ಹುಲಿಗಳು, ಅದೇ ರೀತಿ ಆಕಳು, ಇನ್ನು ಹಾವು, ಮುಂಗುಸಿ ಇದೆಲ್ಲ ಕೂಡ ತಮ್ಮ ಎಲ್ಲ ವೈರಗಳನ್ನು ಬಿಟ್ಟು ಇಲ್ಲಿ ಒಟ್ಟಿಗೆ ಇದ್ದಂತಹ ಜಾಗ. ಅಷ್ಟು ಪ್ರಶಾಂತವಾದಂತಹ ಸ್ಥಳ. ಹಾಗಾಗಿ ರಾಜರು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಆರಾಧ್ಯ ದೈವ ಬದರಿಂದ ಪ್ರಾಪ್ತಿಯಾದಂತಹ ರಮಾ ತ್ರಿವಿಕ್ರಮ ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆಗೊಳಿಸಿ 7 ದಿನದ ಸಪ್ತ ರಾತ್ರೋತ್ಸವವನ್ನು ಮಾಡಿಕೊಂಡು ತರುವಾಯ ತಾವು ವೃಂದಾವನವನ್ನು ಪ್ರವೇಶ ಮಾಡಿದಂತಹ ಜಾಗ ಈ ಸೋದಾ ಕ್ಷೇತ್ರ. ಇಲ್ಲಿ ವಿಶೇಷವಾಗಿ ರಮಾ ತ್ರಿವಿಕ್ರಮ ದೇವರು, ಇನ್ನು ಇಲ್ಲಿಯ ಕಾರ್ಣಿಕದ ದೇವರು ಎಂದು ಹೇಳುವಾಗ ಭೂತರಾಜರು, ಎಲ್ಲರನ್ನೂ ರಕ್ಷೆಯನ್ನು, ಯಾವುದೇ ರೀತಿಯ ದುಷ್ಟ ಅರಿಷ್ಟ ಕಷ್ಟ ನಷ್ಟಗಳನ್ನೆಲ್ಲ ಪರಿಹಾರ ಮಾಡತಕ್ಕಂತಹ ಶಕ್ತಿ ದೇವರು. ಭಾವಿ ರುದ್ರರು ಅಂದರೆ ಈಶ್ವರ ದೇವರ ಪದವಿಗೆ ಬರತಕ್ಕಂಥವರು, ಈಶ್ವರ ದೇವರ ಶಕ್ತಿ ಅವತಾರ ಈ ಭೂತರಾಜ ಸ್ವಾಮಿಗಳು. ಹಾಗಾಗಿ ಇಲ್ಲಿ ವಾದಿರಾಜರು, ಭೂತರಾಜರು, ರಮಾ ತ್ರಿವಿಕ್ರಮ ದೇವರು ನೆಲೆ ನಿಂತಹ ಕ್ಷೇತ್ರ ಈ ಸೋದಾ ಕ್ಷೇತ್ರ. ವಿಶೇಷವಾಗಿ ಇಲ್ಲಿ ರಮಾ ತ್ರಿವಿಕ್ರಮ ದೇವರಿಗೆ 7 ದಿನದ ಸಪ್ತ ರಾತ್ರೋತ್ಸವ, ಅದೇ ಪ್ರಕಾರವಾಗಿ 3 ದಿನ ವಾದಿರಾಜ ಸ್ವಾಮಿಗಳ ಆರಾಧನೆ ಮಹೋತ್ಸವ. ಇದು ವಿಜೃಂಭಣೆಯಾಗಿ 10 ದಿನದ ಇಲ್ಲಿ ಉತ್ಸವಗಳು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಶರಣು ಶ್ರೀ ಗುರು ವಾದಿರಾಜಗೆ, ಶರಣು ಸುರಗಣ ಮಾನ್ಯಗೆ, ಶರಣು ಶರಣರ ಕೊರವ ಕರುಣಿಗೆ, ಶರಣು ಹರಿಗುಣಲೋಲಗೆ. ಶರಣು ಶ್ರೀ ಗುರು ವಾದಿರಾಜಗೆ, ಶರಣು ಸುರಗಣ ಮಾನ್ಯಗೆ, ಶರಣು ಶರಣರ ಕೊರವ ಕರುಣಿಗೆ, ಶರಣು ಹರಿಗುಣಲೋಲಗೆ. ಶರಣು ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು. ಮಧ್ವಮತ ಶುಭವಾರ್ಧಿ ಚಂದ್ರಗೆ, ಸಿದ್ಧ ಸಾಧನ ಮೂರ್ತಿಗೆ, ಬದ್ಧ ಶ್ರೀಹರಿ ದ್ವೇಷ ಮಾಯ್ಗಳ ಗೆದ್ದಾಯ ಮುಖದಾಸಗೆ. ಮಧ್ವಮತ ಶುಭವಾರ್ಧಿ ಚಂದ್ರಗೆ, ಸಿದ್ಧ ಸಾಧನ ಮೂರ್ತಿಗೆ, ಬದ್ಧ ಶ್ರೀಹರಿ ದ್ವೇಷ ಮಾಯ್ಗಳ ಗೆದ್ದಾಯ ಮುಖದಾಸಗೆ. ಶರಣು ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು. ನಿತ್ಯ ನಿರ್ಮಲ ನಿಗಮ ಸ್ತೋತ್ರಗೆ, ಭೃತ್ಯ ಬಾಲಕ ಸುಗುಣಗಾತ್ರಗೆ, ಸತ್ಯಲೋಕ ಸುಮುಖ್ಯ ಪಾತ್ರಗೆ, ಸ್ತುತ್ಯಯತಿವರ ಸುಜನ ಮಿತ್ರಗೆ. ನಿತ್ಯ ನಿರ್ಮಲ ನಿಗಮ ಸ್ತೋತ್ರಗೆ, ಭೃತ್ಯ ಬಾಲಕ ಸುಗುಣಗಾತ್ರಗೆ, ಸತ್ಯಲೋಕ ಸುಮುಖ್ಯ ಪಾತ್ರಗೆ, ಸ್ತುತ್ಯಯತಿವರ ಸುಜನ ಮಿತ್ರಗೆ. ಶರಣು
ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು ಮೋದದಾಯಕ ಭೇದ ಸಾಧಕ ಸೋದೆ ಕ್ಷೇತ್ರಾಧೀಶಗೆ ವೇದ ವೇದ್ಯಯತೀಶ ತಾತಗೆ ಆದಿಗುರು ಜಗನ್ನಾಥ ವಿಠಲಗೆ ಮೋದದಾಯಕ ಭೇದ ಸಾಧಕ ಸೋದೆ ಕ್ಷೇತ್ರಾಧೀಶಗೆ ವೇದ ವೇದ್ಯಯತೀಶ ತಾತಗೆ ಆದಿಗುರು ಜಗನ್ನಾಥ ವಿಠಲಗೆ ಶರಣು ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು ಶರಣು ಶ್ರೀ ಗುರುವಾದಿರಾಜಗೆ ಶರಣು ಸುರಗಣಮಾನ್ಯಗೆ ಶರಣು ಶರಣರ ಪೊರೆವ ಕರುಣಿಗೆ ಶರಣು ಹರಿಗುಣಲೋಲಗೆ ಶರಣು ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂತಿತ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ತಪೋವಿದ್ಯಾವೃಕ್ತಾದಿ ಸದ್ಗುಣಗಾರನು ವಾದರಾಜನ್ ಗುರುನ್ ಒಂದೇ ಹೈಗ್ರೀವದಾಶನ್ ಹೈಗ್ರೀವ ದಯಂಬೋಜ ಲೋಲಪೃಂಗ ಸತಂ ಗುರುನ್ ನಮಾಮಿ ಶ್ರೀ ವಾದರಾಜಂ ಜ್ಞಾನ ವೈರಾಗ್ಯ ಸಂಪದಂ. ವಾದರಾಜರು ಸ್ವತಃ ಅವರೇ ಹೇಳಿರುವಂತೆ ಇದು ಕ್ಷೇತ್ರಾನಾಂ ಉತ್ತಮಂ ಕ್ಷೇತ್ರಂ ವನಾನಾಂ ಉತ್ತಮಂ ವನಂ ತೀರ್ಥಾನಾಂ ಉತ್ತಮಂ ತೀರ್ಥಂ ಅಂತ ಕ್ಷೇತ್ರದಲ್ಲಿ ಪವಿತ್ರವಾದ ಕ್ಷೇತ್ರವಾಗಿ ತೀರ್ಥೋದ್ಗಳಲ್ಲಿ ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ ಆಗಿರೋದ್ರಿಂದ ಧವಳಗಂಗೆ ಅಂತ ಯಾವ ರೀತಿ ಸ್ವಾಮಿ ಪುಷ್ಕರಣಿ ತೀರ್ಥ ಮಧ್ವ ಸರೋವರ ತೀರ್ಥ ವಿಶೇಷವಾಗಿದೆಯೋ ಹಾಗೆ ಈ ಪಾವನವಾದಂಥ ಧವಳಗಂಗೆಯಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ ಬರತಕ್ಕಂಥ ಭಕ್ತಾದಿಗಳೆಲ್ಲ ಇದರಲ್ಲಿ ಮಿಂದು ಅವರ ಸಂಪೂರ್ಣ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಾರೆ. ವನಾನಾಂ ಉತ್ತಮ ವನ ನಿತ್ಯ ಹರಿದ್ವರ್ಣವಾದ ಈ ಸುಂದರವಾದ ವಾದಿರಾಜರ ವೈಭವವನ್ನು ಅವರ ಆರಾಧನೆ ಮುಖಾಂತರ ವೀಕ್ಷಿಸಿ ಸ್ತುತಿಸಿ ಪ್ರಾರ್ಥಿಸಿ ಅನುಗ್ರಹಕ್ಕೆ ಒಳಗಾಗತಕ್ಕಂಥ ಒಂದು ಸುವರ್ಣಾವಕಾಶ ವಾದಿರಾಜರ ಸಮಸ್ತ ಭಕ್ತಾದಿಗಳಿಗೂ. ಇದಕ್ಕೆ ರಾಜ್ಯದ ಎಲ್ಲ ಕಡೆಯಿಂದ ಪರರಾಜ್ಯಗಳಿಂದ ದೇಶಗಳಿಂದ ವಿದೇಶಗಳಿಂದ ಬಂದು ಇದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸೇವೆಗಳಿಗೆ ಭಾಗವಹಿಸಿ ಭಕ್ತಾದಿಗಳು ಕೃತಾರ್ಥರಾಗ್ತಾ ಇದ್ದಾರೆ. ಅವರ ಅನುಗ್ರಹ ಅನಂತವಾಗಿ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸಿ. ಅರಸಪ್ಪ ನಾಯಕನ ರಾಜ್ಯದಲ್ಲಿದ್ದ ಮಂತ್ರಿನ ಗುರು ವಾದಿರಾಜರು ಜಯಿಸಿದ್ದಕ್ಕಾಗಿ ಸೋದೆಯ ಅರಸರು ನೀಡಿದ ವಿಶೇಷವಾದ ಕಾಣಿಕೆಯಲ್ಲಿ ಈ ಪೂಜಾ ಘಂಟೆಯೂ ಕೂಡ ವಿಶೇಷವಾದದ್ದು. ಈ ಪೂಜಾ ಘಂಟೆಯು ಕಾಲದಿಂದ ಕಾಲಕ್ಕೆ ಅನುಕ್ರಮವಾಗಿ ಪೂಜಾ ಕಾರ್ಯಕ್ಕೆ ಪ್ರೀತಿಯಿಂದ ಉಪಯೋಗವಾಗುತ್ತಾ ಬಂದಿದೆ. ವಿಶೇಷವೆಂದರೆ ಅರಸಪ್ಪ ನಾಯಕ ನೀಡಿದ ಈ ಪೂಜಾ ಘಂಟೆಯ ಇಡಿಕೆಯ ಮೇಲೆ ಬಸವ ಪ್ರತಿಮೆಯ ಗುರುತು ಇದೆ. ಶರಣು ಶರಣು ಶರಣಯ್ಯ ಶರಣು ಗುರು ವಾದಿರಾಜರು ತ್ರಿವಿಕ್ರಮ ದೇವರ ಆರಾಧನಾ ಉತ್ಸವಕ್ಕಾಗಿ ಬಯಸಿದ ರಥವನ್ನ ಪೂರೈಸುವುದಕ್ಕಾಗಿ ಭೂತರಾಜರು ರಥವನ್ನ ತರುವಾಗ ಅಡ್ಡಿಪಡಿಸಿದ ರಾಕ್ಷಸನನ್ನ ಇದೇ ರಥದ ಒಂದು ಚಕ್ರದಿಂದ ಸಂಹಾರ ಮಾಡಿ ಆ ಚಕ್ರವನ್ನ ಅಲ್ಲಿ ಬಿಟ್ಟು ಗುರು ವಾದಿರಾಜರಿಗೆ 3 ಚಕ್ರಗಳಿರುವ ಈ ರಥವನ್ನ ನೀಡಿದ್ರು ಎಂಬ ನಂಬಿಕೆ ಈ ಕ್ಷೇತ್ರದಲ್ಲಿದೆ. ನಿತ್ಯ ನಿರ್ಮಲ ನಿಗಮ ಸ್ತೋತ್ರಗೆ ಭೃತ್ಯ ಪಾಲಕ ಸುಗುಣಗಾತ್ರಗೆ ಸತ್ಯಲೋಕ ಸುಮುಖ್ಯ ಪಾತ್ರಗೆ ಸ್ತುತ್ಯಯತಿವರ ಸುಜನ ಮಿತ್ರಗೆ ಶರಣು ಶರಣು ಶರಣಯ್ಯ ಶರಣು. ಸಕಲ ಜೀವರಾಶಿಗಳೆಲ್ಲವೂ ಒಡನಾಟದಿಂದ ಒಂದು ಕೂಡಿ ಅಂದವಾಗಿ ಬದುಕು ಸಾಗಿಸುವ ಈ ಸೋದಾ ಕ್ಷೇತ್ರದಳು ಗುರು ವಾದಿರಾಜರ ಆರಾಧ್ಯ ದೈವ ಪ್ರಾತಃ ಆರಾಧಿತ ಶ್ರೀ ರಮಾತ್ರಿ ವಿಕ್ರಮ ದೇವರ ಪ್ರತಿಷ್ಠಾಪಿಸಿ ಭಕ್ತಜನ ಸಮುದಾಯಕ್ಕೆ ಸದಾಕಾಲ ಶಾಂತಿ ನೆಮ್ಮದಿ ಸಂರಕ್ಷಣೆಯನ್ನ ನೀಡಿ ಗುರು ವಾದಿರಾಜರು ವೃಂದಾವನಸ್ಥರಾದ ಕ್ಷೇತ್ರ ಈ ಸೋದೆ. ಇನ್ನು ರಮಾತ್ರಿ ವಿಕ್ರಮ ದೇವರು ಇಲ್ಲಿಯ ಕಾರಣಿಕ ದೇವರಾಗಿದ್ದಾರೆ. ಈಶ್ವರ ದೇವರ ಶಕ್ತಿಯ ಅವತಾರ ಶ್ರೀ ಭೂತರಾಜ.
ಶ್ರೀ ವಾದಿರಾಜರು, ಭೂತರಾಜರು, ರಮಾತ್ರಿ ವಿಕ್ರಮ ದೇವರು ನೆಲೆ ನಿಂತಹ ಕ್ಷೇತ್ರವಿದು. ರಮಾತ್ರಿ ವಿಕ್ರಮ ದೇವರಿಗೆ 7 ದಿನದ ಸಪ್ತರಾತ್ರೋತ್ಸವ ಅದ್ದೂರಿಯಾಗಿ ನಡೆಯುತ್ತೆ. ಮೋದದಾಯಕ ಭೇದ ಸಾಧಕ ಸೋದೆ ಕ್ಷೇತ್ರಾಧೀಶಗೆ ವೇದ ವೇದ್ಯಯತೀಶ ತಾತಗೆ ಆದಿಗುರು ಜಗನ್ನಾಥ ವಿಠಲಗೆ ಮೋದದಾಯಕ ಭೇದ ಸಾಧಕ ಸೋದೆ ಕ್ಷೇತ್ರಾಧೀಶಗೆ ವೇದ ವೇದ್ಯಯತೀಶ ತಾತಗೆ ಆದಿಗುರು ಜಗನ್ನಾಥ ವಿಠಲಗೆ ಶರಣು ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು ಶರಣು ಶ್ರೀ ಗುರುವಾದಿರಾಜಗೆ ಶರಣು ಸುರಗಣಮಾನ್ಯಗೆ ಶರಣು ಶರಣರ ಪೊರೆವ ಕರುಣಿಗೆ ಶರಣು ಹರಿಗುಣಲೋಲಗೆ ಶರಣು ಶರಣು ಶರಣಯ್ಯ ಶರಣು 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 ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣಂ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹೇಗ್ರೀವದಯಾಶ್ರಯ. ಶ್ರೀ ಗುರುಭ್ಯೋ ನಮಃ. ಮಧ್ವಾಚಾರ್ಯರ ಒಂದು ಸಾಮ್ರಾಜ್ಯದಲ್ಲಿ ಮಧ್ವಾಚಾರ್ಯರ ನಂತರದಲ್ಲಿ ಯುವರಾಜರಾಗಿ ಆ ಒಂದು ಮಧ್ವಾಚಾರ್ಯರ ವೇದಾಂತ ಸಾಮ್ರಾಜ್ಯದಲ್ಲಿ ಮೆರೆದವರು ಅಂತ ಹೇಳಿದರೆ ವಾದಿರಾಜ ಗುರು ಸಾರ್ವಭೌಮರು. ಬಹುಶಃ ಮಾಧ್ವ ಇತಿಗಳಲ್ಲಿ 120 ವರ್ಷಗಳ ಕಾಲ ಜೀವಿಸಿ ಸನ್ಯಾಸ ಜೀವನವನ್ನು ನಡೆಸಿದವರು ಬೇರೆ ಯಾರೂ ಇಲ್ಲ. ವಾದಿರಾಜರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. 120 ವರ್ಷಗಳ ಕಾಲ ಇದ್ದು ಅವರು ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತೃತೀಯ ದಿವಸ ವೃಂದಾವನ ಪ್ರವೇಶದ ಒಂದು ಸನ್ನಿವೇಶವು ಕೂಡ ಬಹಳ ವಿಶಿಷ್ಟವಾದದ್ದು. ತ್ರಿವಿಕ್ರಮ ದೇವರ ಉತ್ಸವ ಬ್ರಹ್ಮೋತ್ಸವ ಆಗ್ತಾ ಇರಬೇಕಾದ್ರೆ ದೇವಲೋಕದ ವಿಮಾನ ಬರ್ತದೆ. ವಿಮಾನ ಬಂದಾಗ ವಾದಿರಾಜರು ಹೇಳ್ತಾರೆ, ಉತ್ಸವ ಆದ ಮೇಲೆ ನಾನು ಬರ್ತೇನೆ ಅಂತ ಹೇಳಿ ಆ ದೇವಲೋಕದ ವಿಮಾನವನ್ನು ಇಲ್ಲೇ ಅವರು ದೇವಸ್ಥಾನದ ಪಕ್ಕದಲ್ಲಿರುವಂತಹ ಅಶ್ವತ್ಥ ಕಟ್ಟೆಯನ್ನು ನಿಲ್ಲಿಸ್ತಾರೆ. ದೇವರ ಉತ್ಸವ ಔಭೃತ ಸ್ಥಾನಗಳೆಲ್ಲ ಆದ ಮೇಲೆ ವಾದಿರಾಜ ದೇವಲೋಕದ ವಿಮಾನದಲ್ಲಿ ಅವರು ದೇವಲೋಕಕ್ಕೆ ಹೋಗ್ತಾರೆ. ಭಕ್ತರ ಅನುಗ್ರಹಕ್ಕಾಗಿ ತಮ್ಮ ಸುವರ್ಣ ಪಾದಕಿಯನ್ನ ದೇವಲೋಕದಲ್ಲಿ ಇಂದ್ರಾದಿ ದೇವತೆಗಳು ಪೂಜೆ ಮಾಡ್ತಾ ಇದ್ದಂತಹ ವಾದಿರಾಜ ಪ್ರತೀಕವಾಗಿ ಪೂಜೆ ಮಾಡ್ತಾ ಇದ್ದಂತಹ ಬಂಗಾರದ ಪಾದುಕೆಯನ್ನು ಭಕ್ತರಿಗೆ ನೀಡುತ್ತಾರೆ. ತಮ್ಮ ಕಾವಿಶಾಟಿಯನ್ನು ನೀಡುತ್ತಾರೆ. ನಾವು ಇಂದಿಗೂ ನಾವು ಪ್ರತಿನಿತ್ಯ ವಾದಿರಾಜ ಪ್ರತೀಕವಾಗಿ ಪೂಜೆ ಮಾಡ್ತಾ ಇದ್ದೇವೆ. ವಾದಿರಾಜರು ವೃಂದಾವನ ಪ್ರವೇಶ ಮಾಡಿದ್ದು ಸಶರೀರವಾಗಿ ಜೀವಂತವಾಗಿ ವೃಂದಾವನ ಪ್ರವೇಶ ಮಾಡಿದ್ದು. ಮಧ್ವ ಸಮಾಜದಲ್ಲಿ ಬಹುಶಃ ಜೀವಂತವಾಗಿ ವೃಂದಾವನ ಪ್ರವೇಶ ಮಾಡಿ ಮೊಟ್ಟಮೊದಲಿನ ಬಾರಿಗೆ ಜೀವಂತವಾಗಿ ವೃಂದಾವನ ಪ್ರವೇಶ ಮಾಡಿದವರು ಹೇಳಿದ ವಾದಿರಾಜ ಗುರು ಸಾರ್ವಭೌಮರು. ವಾದಿರಾಜರ ನಂತರದಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ವೃಂದಾವನ ಪ್ರವೇಶ ಮಾಡುತ್ತಾರೆ. ಆದರೆ ಮೊದಲಿಗೆ ಪ್ರವೇಶ ಮಾಡಿದರು ವಾದಿರಾಜ ಗುರು ಸಾರ್ವಭೌಮರು ಅಂತ ಹೇಳುವುದು ವಾದಿರಾಜರ ಹೆಗ್ಗಳಿಕೆ. ಅಂತಹ ವಾದಿರಾಜರ ಆರಾಧನೆಯ ಪರ್ವಕಾಲ ಇಂದು ಬೇರೆ ಬೇರೆ ಊರಿನ ಭಕ್ತರು ಬಂದು ವಾದಿರಾಜ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ವಿಶೇಷವಾಗಿ ಇಂದು ವಾದಿರಾಜರ ಗದ್ದುಗೆ ಪೂಜೆ ಅಂತ ನಾವು ಮಾಡ್ತೇವೆ. ದೇವರ ಪೂಜೆ, ವಾದಿರಾಜರ ಪೂಜೆ, ವೃಂದಾವನ ಪೂಜೆ ಆದ ಮೇಲೆ ವಾದಿರಾಜರ ಗದ್ದುಗೆ ಪೂಜೆ ಅಂತ. ವಾದಿರಾಜರ ಇಲ್ಲಿಗೆ ಒಂದು ಸೋದಯ ಅರಸಪ್ಪ ನಾಯಕ ಅಂತ ಹೇಳುವ ರಾಜ ವಾದಿರಾಜರಿಗೆ ಒಂದು ಗೌರವಾರ್ಥವಾಗಿ ನೀಡಿದಂತಹ ಮುತ್ತಿನ ಛತ್ರ, ಬಂಗಾರದ ಚಾಮರ ಹಾಗೂ ಮುತ್ತಿನ ಕಿರೀಟ, ಮುತ್ತಿನ ಗದ್ದುಗೆಯನ್ನು ನೀಡಿ ಗೌರವವನ್ನು ಸಲ್ಲಿಸಿದ್ದ. ಪ್ರತಿ ವರ್ಷವೂ ವಾದಿರಾಜರ ಆರಾಧನೆ ದಿವಸ ಅವರ ಒಂದು ವಾದಿರಾಜರ ಗೌರವಾರ್ಥವಾಗಿ ನಾವು ಪ್ರತಿ ವರ್ಷ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ವರ್ಷಕ್ಕೆ ಒಂದು ಬಾರಿ ಮಾತ್ರ ನಾವು ಆ ಕಿರೀಟವನ್ನು ಗದ್ದುಗೆಯನ್ನು ನೋಡಬಹುದು. ಸಾಯಂಕಾಲದ ಹೊತ್ತಿನಲ್ಲಿ ಬ್ರಹ್ಮರಥೋತ್ಸವ, ವಾದಿರಾಜರ ಮೃತ್ತಿಕಾ ವೃಂದಾವನವನ್ನು ಬ್ರಹ್ಮರಥದಲ್ಲಿ ಇಟ್ಟು ಉತ್ಸವವನ್ನು ಮಾಡ್ತೇವೆ. ಹೀಗೆ ಈ ಒಂದು ಕಾರ್ಯಕ್ರಮ ಬಹಳ ವೈಭವದಿಂದ ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಇದೆ. ಬೇರೆ ಬೇರೆ ಊರಿನಿಂದ ಭಕ್ತರು ಬಂದು ವಾದಿರಾಜರ ವಿಶೇಷ ಅನುಭವವನ್ನು ಪಡಿತಾ ಇದ್ದಾರೆ. ಸೋದೆ ಅಂತ ಹೇಳಿದ ಮೇಲೆ ಮೊದಲಿಗೆ ನೆನಪಾಗುವುದು ವಾದಿರಾಜರ ಹೆಸರಿಗೆ ಮೊದಲಿಗೆ ನೆನಪಾಗುವುದು ಭೂತರಾಜರ ಹೆಸರು. ಭೂತರಾಜರು ಇಲ್ಲಿ ಒಂದು ಕ್ಷೇತ್ರಾಧಿಪತಿ ದೇವತೆ. ವಾದಿರಾಜರ ಬಂಟರಾಗಿ ಅವರ ಸೇವೆಯನ್ನು ಮಾಡ್ತಾ ಇದ್ದವರು. ಭೂತರಾಜರು ಈ ಒಂದು ಕ್ಷೇತ್ರಪಾಲನಾಗಿ ಬಹಳ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಂದ ಭಕ್ತರಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಹೇಳಿದ ತ್ರಿವಿಕ್ರಮ ದೇವರ ಉತ್ಸವದ ಅಂಗವಾಗಿ ದೇವರ ಉತ್ಸವದ ಹಿಂದಿನ ದಿವಸ ಭೂತರಾಜ ವಿಶೇಷ ಪೂಜೆಯಲ್ಲಿ ಆ ಕಂಡೆ ಬಲಿ ಹೇಳುವಂತಹ ಒಂದು
ವಿಶೇಷ ಪೂಜೆ ಆಗ್ತದೆ. ಉತ್ಸವ ಕಾಲದಲ್ಲಿ ಮಾತ್ರವಲ್ಲದೆ ಪ್ರತಿನಿತ್ಯವೂ ಕೂಡ ಭೂತರಾಜರಿಗೆ ಇಲ್ಲಿ ರಾತ್ರಿ ಹೊತ್ತು ವಿಶೇಷ ಪೂಜೆ ಜರುಗುತ್ತದೆ. ಇಲ್ಲಿಯ ವಿಶೇಷ ಏನು ಅಂತ ಹೇಳಿದ್ರೆ, ಭಕ್ತರ ಒಂದು ಯಾವುದೇ ಒಂದು ಅಭಿಷ್ಟ ಇದ್ರೂ ಕೂಡ ಅದನ್ನು ಭೂತರಾಜರಲ್ಲಿ ಪ್ರಾರ್ಥಿಸಿ ಭೂತರಾಜರಿಗೆ ಒಂದು ಕಾಯನ್ನು ಉರುಳಿಸಿದರೆ ಅವರ ಅಭಿಷ್ಟ ಈಡೇರ್ತದೆ ಹೇಳುವುದು ಇಲ್ಲಿಯ ಒಂದು ಐತಿಹ್ಯ. ಅಲ್ಲದೆ ಇಲ್ಲಿ ವಾದಿರಾಜರ ಸನ್ನಿಧಿಯಲ್ಲಿ ಭಕ್ತರು ಬೇರೆ ಬೇರೆ ಅಭಿಷ್ಟಗಳನ್ನು ಇಟ್ಟುಕೊಂಡು ಪುತ್ರ ಸಂತಾನಕ್ಕಾಗಿ ಅಥವಾ ಬೇರೆ ರೀತಿಯಾದಂತಹ ಒಂದು ಮನೆಯಾಗಲಿ, ವಿದ್ಯೆಯಾಗಲಿ, ವಿವಾಹ ಆಗಲಿ, ಹೀಗೆ ಬೇರೆ ಬೇರೆ ಅಭಿಷ್ಟವನ್ನು ಇಟ್ಕೊಂಡು ಇಲ್ಲಿ ಬಂದು ಸೇವೆಯನ್ನು ಮಾಡಿದವರು ಎಲ್ಲರಿಗೂ ಕೂಡ ವಾದಿರಾಜರ ಪೂಜಾ ವಿಶೇಷವಾಗಿ ಅನುಗ್ರಹ ಆಗ್ತಿರೋದು ಅದು ಇಂದಿಗೂ ಕೂಡ ನಾವು ಕಾಣಬಹುದು. ಹೀಗೆ ವಾದಿರಾಜರು ಬೇರೆ ಬೇರೆ ರೀತಿಯಿಂದ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಶರಣು ಶರಣು ಶರಣಯ್ಯ ಶರಣು, ಶರಣು ಶರಣು ಶರಣಯ್ಯ ಶರಣು, ಶರಣು ಶ್ರೀ ಗುರು ಆದಿರಾಜಗೆ, ಶರಣು ಸುರಗಣ ಮಾನ್ಯಗೆ, ಶರಣು ಶರಣರ ಕೊರವ ಕರುಣಿಗೆ. 10 ಹಲವು ವಿಶೇಷತೆಗಳೊಂದಿಗೆ ಶ್ರೀ ಕ್ಷೇತ್ರ ಸೋದಿಯಲ್ಲಿ ಭಕ್ತರ ಭಕ್ತಿಯ ಅಂತರಂಗದ ಅನಾವರಣವೇ ಅಲ್ಲಿ ಆಗಿತ್ತು. ಕಣ್ಮನ ಸೆಳೆಯುವ ಉತ್ಸವಗಳು, ಮನಕ್ಕೆ ಶಾಂತಿ ನೆಮ್ಮದಿಯನ್ನ ನೀಡುವ ಧಾರ್ಮಿಕ ಚಟುವಟಿಕೆಗಳು ಎಲ್ಲರ ಸಡಗರ ಸಂತೋಷಕ್ಕೆ ಕಾರಣವಾಯಿತು. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ವಾದಿರಾಜ ವೈಭವ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.